ಅಲ್ರಿ ಬಾಳ ರಸಿಕರ ರಾಜ ನೀವು. ಮತ್ತ ಅದ್ರ ಬಗ್ಗೆ ನೀ ಅಂತೀನಿ ಅಂದ ಬಳಕ ನಾ ಏನ್ ಮಾತಾಡ್ಬೇಕು? ಕೇಳಿದ್ ಸರ ಪಾಪ ಅದಕ್ಕೆ ನನಗೂ ಏನೋ ಒಂಥರ ಮಾತಾಡ್ಬೇಕು ಅಂತ ಹೇಳಿ. ಮಾತಾಡೋದು ಅಷ್ಟ ಅಲ್ಲ, ನಾ ಒಂದ್ ಮಾತು ನಿಮ್ಗೆ ಈಗ ಕ್ಲಿಯರ್ ಮುಗಿಸ್. ಹೇಳಿ. ನನ್ನ ಹತ್ರ ಬಂದವ್ರು ಹೊಳ್ಳಿ ಒಮ್ಮೆ ಬರಂಗಿಲ್ಲ, ಮತ್ತೊಮ್ಮೆ ಕೈ ಮುಗಿದು ಹೋಗ್ಬಿಡ್ತಾ. ಹೌದೇನ್ ಸರ್, ಅಷ್ಟು ಹಾರ್ಡ್ ವರ್ಕ್? ಹೌದು, ಅದು ನೋಡ್ಬೇಕು ಒಮ್ಮೆ. ಒಮ್ಮೆ ಬಂದವ್ರು ಇನ್ನೊಮ್ಮೆ ಕೈ ಮುಗಿದು ಹೋಗ್ತಾರ. ಹೌದೇನ್ ಸರ್? ನಿನಗೆ ಯಾರು ಹೇಳ ಗೊತ್ತಾಗಿಲ್ಲ, ನೀ ಹೇಳ್ಬೇಕದನ್ನ. ಈಗ ಈಗ ನಿನ್ ಫೋನ್ಯಾಗ ನಂದು ಹೌದೇನ್ ಸರ್? ಬಾರಿ ಬಿಡ್ರಿ ನಿಮ್ದು. ಒಂದ್ ಮಾತು ನಿನ್ಗೆ ಹೇಳ್ಬಿಡ್ಲಿ? ಹೇಳಿ ಸರ್. ನಮ್ ಪಿ ಹ್ಞೂ ಸರ್. ನನ್ಗಿಂತ ಹೆಂಗ 30 ವರ್ಷದವ ಅದನ್ನ 30 ಪಾರ್ಟಿ. ಹ್ಞೂ ಸರ್. ಅವ್ನ ಮಿಸ್ಸಸ್ ಹೆಂಗದಾರಂದ್ರ ಹ್ಞೂ ಸರ್. ಅವನು ಯಾ ಮಾಲಾ ಸರಿನೂ ಹೊಸಂಗಿಲ್ಲ. ಹ್ಞೂ ಸರ್. ಯಾರು ಇದ್ರ ಮಾಡ್ತಾರ? ಅವನು ಹೇಳಿನನ್ ಸರ್ ಪಾಪ ಹಾಕಿ. ಅಂತ ಪರಿಸ್ಥಿತಿ. ಅವ ನೋಡಿದ ಕೆಂಪಗದನ, ಅವನ ಹೆಂಡತಿನೇ ಕೆಂಪದಾಳ. ಹ್ಞೂ ಸರ್. ಇದು ಆಗುದಿಲ್ಲ. ಹಲೋ 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 ಹೇಳಿ ಸರ್. ಅದನ್ನೇ ಫೋನ್ ಹಚ್ಚಿ ಇಷ್ಟಲೇ ಇಲ್ಲ. ಊಟ ಮಾಡ್ಕೊಂಡಿರಿ? ಊಟ ಮಾಡಕತ್ತೀರಿ? ಮಾಡಕತ್ತಿದ್ದೆ. ಆಮೇಲೆ ಹೇಳ್ರಿ ಸರ್. ಹೇಳಿ, ನೀವೇ ಹೇಳ್ಬೇಕು. ತಮ್ಮನ್ ಭೇಟಿ ಆಗ್ಬೇಕಾಗಿತ್ತು ಸರ್ ನಮಗೆ. ಆಯ್ತು, ನನ್ನ ನಂಬರ್ ಯಾರು ಕೊಟ್ಟು? ಆಯ್ತು ಸರ್, ನೀವು ಒಂದು ಶಾಸಕರಾದ್ಮೇಲೆ ತಗೊಳಕ್ಕಾಗಲ್ಲ ಸರ್. ನನ್ನ ನಂಬರ್ ಯಾರು ಕೊಟ್ರು ನಿನ್ಗೆ ಅಂತ ನಾವು ಅಲ್ಲ ಸರ್, ನೀವು ಅಲ್ಲಿ ಸುತ್ತಮುತ್ತಲಿಗೆ ಎಲ್ಲ ಹೆಸರುವಾಸಿ ಆದವ್ರು, ನೀವು ಒಂದು ಶಾಸಕರ ಅಂದ್ಮೇಲೆ ನಿಮ್ಮ ಹೆಸರು ನಂಬರ್ ಗೊತ್ತಾಗಲ್ಲ ಸರ್ ಎಲ್ಲಿ ಏನು? ಡೈರೆಕ್ಟ್ ನೀವೇ ತಗೊಂಡಿರಲ್ಲ? ಹೌದು ಸರ್. ಆಯ್ತು ಆಯ್ತು ಆಯ್ತು. ಏನ್ ಮಾಡ್ಬೇಕು ಹೇಳಿ ಮಾಡಿ. ಹೇಳಿ ಸರ್. ನಿಮ್ಮ ಮಾತನ್ನ ಕೇಳಿದ್ದೆ ಒಂದ್ಸತಿ ಅಲ್ಲಿ. ಇದಕ್ಕೆ ಬಂದಿದ್ದೆ ನಾನು, ಇದ್ರ ಫಂಕ್ಷನಿಗೆ ರೀ. ಗದಗ ಫಂಕ್ಷನ್ ಆಗಿದ್ದೆ. ಗದಗ್ನಾಗ ಒಂದು ಫಂಕ್ಷನ್ ಆಗಿದ್ದೆ ಸರ್. ಸ್ಪೀಚ್ ಕೇಳಿ ಭಯಂಕರ ಇದು ಅನ್ಸ್ತು ಸರ್. ಎಲ್ಲಾ ಜನ ಹೇಳ್ತಾರೆ ಹೆಲ್ತ್ ನೇಚರ್ ಅವರು ಅಂತ ಹೇಳಿ, ಅದಕ್ಕೆ ತಮಗೆ ನಾವು ಭೇಟಿ ಆಗೋಣ ಅಂತ ಹೇಳಿ. ಬೆಂಗಳೂರಾಗ? ಹ್ಞೂ ಸರ್. ಎಂದು ಬರ್ತೀರಾ, ಯಾವಾಗ ಸಿಗ್ತೀರಾ? ಒಂದುವೆ 3 ಗಂಟೆಗೆ ಬೆಂಗಳೂರು ಬಿಡ್ತೀನಿ. 3 ಅಥವಾ 3:30. ತಾವೇನಾರ ಸರಿ ನೆನಪು ಮಾತಾಡ್ತೀರೇನ? ಏನಾರ ಏನ್ ಹೇಳ್ತೀರಿ ಅದನ್ನ ಮಾತಾಡ್ತೀರಿ. ಅಲ್ರಿ ಬಾಳ ರಸಿಕರ ರಾಜ ನೀವು. ಮತ್ತ ಅದ್ರ ಬಗ್ಗೆ ನೀ ಅಂತೀನಿ ಅಂದ ಬಳಕ ನಾ ಏನ್ ಮಾತಾಡ್ಬೇಕು? ಕೇಳಿದ್ ಸರ ಪಾಪ ಅದಕ್ಕೆ ನನಗೂ ಏನೋ ಒಂಥರ ಮಾತಾಡ್ಬೇಕು ಅಂತ ಹೇಳಿ. ಮಾತಾಡೋದು ಅಷ್ಟ ಅಲ್ಲ, ನಾ ಒಂದ್ ಮಾತು ನಿಮ್ಗೆ ಈಗ ಕ್ಲಿಯರ್ ಮುಗಿಸ್. ನನ್ನ ಹತ್ರ ಬಂದವ್ರು ಹೊಳ್ಳಿ ಒಮ್ಮೆ ಬರಂಗಿಲ್ಲ, ಮತ್ತೊಮ್ಮೆ ಕೈ ಮುಗಿದು ಹೋಗ್ಬಿಡ್ತಾರ. ಹೌದೇನ್ ಸರ್, ಅಷ್ಟು ಹಾರ್ಡ್ ವರ್ಕ್? ಹೌದು, ಅದು ನೋಡ್ಬೇಕು ಒಮ್ಮೆ. ಒಮ್ಮೆ ಬಂದವ್ರು ಇನ್ನೊಮ್ಮೆ ಕೈ ಮುಗಿದು ಹೋಗ್ತಾರ. ಹೌದೇನ್ ಸರ್? ನಿನಗೆ ಯಾರು ಹೇಳ ಗೊತ್ತಾಗಿಲ್ಲ, ನೀ ಹೇಳ್ಬೇಕದನ್ನ. ಈಗ ಈಗ ನಿನ್ ಫೋನ್ಯಾಗ ನಂದು ಹೌದೇನ್ ಸರ್? ಬಾರಿ ಬಿಡ್ರಿ ನಿಮ್ದು. ಒಂದ್ ಮಾತು ನಿನ್ಗೆ ಹೇಳ್ಬಿಡ್ಲಿ? ಹೇಳಿ ಸರ್. ನಮ್ ಪಿ ಹ್ಞೂ ಸರ್. ನನ್ಗಿಂತ ಹೆಂಗ 30 ವರ್ಷದವ ಅದನ್ನ 30 ಪಾರ್ಟಿ. ಹ್ಞೂ ಸರ್. ಅವನ ಮಿಸ್ಸಸ್ ಹೆಂಗದಾರಂದ್ರ ಹ್ಞೂ ಸರ್. ಅವನು ಯಾ ಮಾಲಾ ಸರಿನೂ ಹೊಸಂಗಿಲ್ಲ. ಹ್ಞೂ ಸರ್. ಯಾರು ಇದ್ರ ಮಾಡ್ತಾರ? ಅವನು ಹೇಳಿನನ್ ಸರ್ ಪಾಪ ಹಾಕಿ. ಅಂತ ಪರಿಸ್ಥಿತಿ. ಅವ ನೋಡಿದ ಕೆಂಪಗದನ, ಅವನ ಹೆಂಡತಿನೇ ಕೆಂಪದಾಳ. ಹ್ಞೂ ಸರ್. ಇದು ಆಗುದಿಲ್ಲ.